ಸತ್ತ ಮೇಲೆ ಹೊತ್ಕೊಂಡು ಹೋಗೋದಕ್ಕಾದರೂ 4 ಜನ ಇರಲಿ ಅಂತ ಅಷ್ಟಾದರೂ ಒಳ್ಳೆ ಕೆಲಸ ಮಾಡುವಂತ ಹಿರಿಯರು ಹೇಳ್ತಾ ಇದ್ರು. ಆದರೆ ಇಂದು ಕೊರೋನಾದಿಂದ ಎಂತಹ ಕೋಟ್ಯಾಧಿಪತಿಗೂ ಅಂತ್ಯ ಸಂಸ್ಕಾರ ಕಷ್ಟದಾಯಕ ಕರ್ಮ ಆಗ್ತಿದೆ. ಅದೆಲ್ಲವನ್ನು ಮರೆತು ಮಾನವೀಯತೆ ಮೆರೆಯುವಂತಹ ಸಂಘಟನೆಗಳ ಬಗ್ಗೆ ಇಲ್ಲಿದೆ ಒಂದು ಸ್ಟೋರಿ. ಕರಾವಳಿ ಕೋಮು ಸಂಘರ್ಷಗಳು ಯಾವಾಗಲೂ ಬೂದಿ ಮುಚ್ಚಿದ ಕೆಂಡದಂತಿರ್ತವೆ. ಇಲ್ಲಿ ಹಿಂದೂ ಮುಸ್ಲಿಂ ಸಂಘಟನೆಗಳ ಮಧ್ಯೆ ಕತ್ತಿ ಮಸೆಯುವಿಕೆ ನಿರಂತರ. ಆದರೆ ಉಡುಪಿಯಲ್ಲಿ ಸಮುದಾಯದ ಸಂಘಟನೆಗಳು ಮಾದರಿ ಕೆಲಸವನ್ನು ಮಾಡುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾದಿಂದ ಮೃತಪಟ್ಟಾಗ ಶವದ ವಿಲೇವಾರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಿಬ್ಬಂದಿಗಳೇ ಬರಲಿಲ್ಲ. ಅಂತಹ ದುರ್ದೈವ ಕಾಲಘಟ್ಟದಲ್ಲಿದ್ದೇವೆ. ಇಂತಹ ಸಮಯದಲ್ಲಿ ಉಡುಪಿಯ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅದೆಷ್ಟೋ ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಪಿಪಿ ಕಿಟ್, ಗ್ಲೌಸ್, ಸ್ಯಾನಿಟೈಸರ್ ಬಳಸಿ ವಿವಿಧೆಡೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಬೈಲೂರು, ಗಂಗೊಳ್ಳಿ, ಸಿದ್ದಾಪುರ, ಬೆಳ್ವೆ ಮುಂತಾದೆಡೆ ಸದಾ ಸನ್ನದ್ಧ ಯುವಕರ ತಂಡ ಹಗಲಿರುಳೆನ್ನದೆ ದುಡಿಯುತ್ತಿದೆ. ಇಷ್ಟೇ ಅಲ್ಲದೆ ಕೇವಲ 1 ವಾರದಲ್ಲಿ 900 ಯೂನಿಟ್ ರಕ್ತದಾನ ಮಾಡಿ ನಿಜವಾದ ಸಮಾಜಮುಖಿಗಳಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೋವಿಡ್ ಸಂಖ್ಯೆ ಜಾಸ್ತಿಯಾಗಿದೆ. ಅದರಿಂದ ಮೃತರ ಸಂಖ್ಯೆಯು ಕೂಡ ಜಾಸ್ತಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಜನರು ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಹಿಂಜರಿದ್ದರಿಂದ ನಾವು ಅವರ ಹಿಂದೂ ಜಾಗರಣೆ ವತಿಯಿಂದ ಅವರ ಮನೆಯವರೊಂದಿಗೆ ಸೇರಿ ನಾವು ಅವರಿಗೆ ಕಿಟ್ ಏನು ಹಾಕಿ ಆ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಹಿಂದೂ ಜಾಗರಣೆ ವೇದಿಕೆ ಸಹಕಾರವನ್ನು ಕೊಡ್ತಾ ಇದೆ. ಅದೇ ರೀತಿ ಜಿಲ್ಲೆಯಾದ್ಯಂತ ನಿನ್ನೆವರೆಗೆ ನಾವು ಇವತ್ತಿನವರೆಗೆ 9 ಜನರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಿಕ್ಕೆ ಸಹಕರಿಸಿದ್ದೇವೆ. ಅದೇ ರೀತಿ ರಕ್ತದ ಕೊರತೆ ಇರುವುದರಿಂದ ಹಿಂದೂ ಜಾಗರಣೆ ವೇದಿಕೆಯಿಂದ ಕೆಲವು ಕ್ಯಾಂಪ್ಗಳನ್ನು ಮಾಡಿ ಒಂದು 900 ಯೂನಿಟ್ನಷ್ಟು ರಕ್ತವನ್ನು ಕೊಡಿಸಿದ್ದೇವೆ. ಇನ್ನು ಅಗತ್ಯವಿದ್ದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ರೆಡಿ ಇದ್ದಾರೆ. ಇನ್ನಷ್ಟು ಕ್ಯಾಂಪ್ಗಳನ್ನು ಈಗಾಗಲೇ ಈ ಕೋವಿಡ್ನ ಲಾಕ್ಡೌನು ಪರಿಸ್ಥಿತಿ ಮತ್ತು ರಕ್ತ ಯೂನಿಟ್ ಸಾಕಷ್ಟು ಶೇಖರಣೆ ಆಗಿರುವುದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಕೊಡಲಿಕ್ಕಿದ್ದೇವೆ. ಇನ್ನು ಮುಸ್ಲಿಂ ಯುವಕರ ತಂಡಗಳ ಉಡುಪಿ ಜಿಲ್ಲೆಯಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇವೆ. KMJ, SSF, SYS, ಸಹಾಯ್, ಬ್ರಹ್ಮಾವರದಂಥ ಅನೇಕ ಸಂಘಟನೆಗಳು ಕೊರೋನಾ ಪೀಡಿತರ ಸಹಾಯಕ್ಕೆ ಟೊಂಕ ಕಟ್ಟಿ ನಿಂತಿವೆ. ಯಾವುದೇ ಅನಾಹುತಗಳು ಸಂಭವಿಸಿದಾಗ ತಕ್ಷಣ ಧಾವಿಸುವ ಮುಸ್ಲಿಂ ಯುವ ಸಂಘಟನೆಗಳು ಕೊರೋನಾ ಸಂದರ್ಭದಲ್ಲಿ ಮಾನವೀಯತೆ ಮೆರೆಯುತ್ತಿವೆ. ಇತ್ತೀಚೆಗೆ ಬ್ರಹ್ಮಾವರದ ಹಿಂದೂ ವ್ಯಕ್ತಿಯೊಬ್ಬರು ಕೊರೋನಾದಿಂದ ಸಾವಿಗೀಡಾದ ಸಂದರ್ಭದಲ್ಲಿ ಶವ ಸಂಸ್ಕಾರ ನಡೆಸುವುದು ಕಷ್ಟವಾಯಿತು. ಈ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದ ಮುಸ್ಲಿಂ ಯುವಕರ ತಂಡ ಹಿಂದೂ ಪದ್ಧತಿಯಂತೆ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ನಡೆಸಿ ಸೇವೆ ಸಲ್ಲಿಸಿದರು. ಒಂದಷ್ಟು ಯುವಕರು ನಿರಂತರ ಸಂಪರ್ಕ ಸಾಧಿಸಿ ಯಾವುದೇ ಭಾಗದಲ್ಲಿ ತುರ್ತು ಸೇವೆ ಅಗತ್ಯ ಎಂದು ಕಂಡು ಬಂದಾಗ ಜಾತಿ, ಮತ, ಧರ್ಮ ಮೀರಿದ ಮಾನವೀಯತೆ ಪ್ರದರ್ಶಿಸಿದ್ದಾರೆ. ಒಟ್ಟಿನಲ್ಲಿ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮುದಾಯದ ಸಂಘಟನೆಗಳು ಮಾಡುತ್ತಿರುವ ಮಾನವೀಯ ಕಾರ್ಯ ಮೆಚ್ಚುವಂಥದ್ದು. ಇಂತಹ ಸಮಾಜಮುಖಿ ಕಾರ್ಯಗಳು ಕೊರೋನಾದಂತಹ ಮಹಾಮಾರಿ ವಿರುದ್ಧ ಹೋರಾಡಲು ಮಾತ್ರವಲ್ಲ, ಸಮಾಜದಲ್ಲಿ ಶಾಂತಿ ನೆಲೆಸಲು ಕಾರಣವಾಗಲಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ.